ಸ್ಟಾರ್ ಗೈಸ್ ನಮೋ ಬ್ರಿಗೇಡ್ ಪದವು 35ನೇ ಸೆಂಟ್ರಲ್ ವಾರ್ಡ್ ಇದರ ವತಿಯಿಂದ ಕಿಶೋರ್ ಕೊಠಾರಿ ಹಾಗೂ ರಾಮಚಂದ್ರ ಚೌಟ ಇವರ ನೇತೃತ್ವದಲ್ಲಿ ಇದೇ ಮೊದಲ ಬಾರಿ ಶಕ್ತಿನಗರದ ನಾಲ್ಯ ಪದವು ಶಾಲಾ ಮೈದಾನದಲ್ಲಿ ನಡೆದ ಶಕ್ತಿನಗರ ಪ್ರೀಮಿಯರ್ ಲೀಗ್ 2017ರ ಟೂರ್ನಿಯು ಸೆಪ್ಟೆಂಬರ್ 8ರಂದು ಆರಂಭವಾಗಿ ಸೆಪ್ಟೆಂಬರ್ 15ರಂದು ಕೊನೆಗೊಂಡಿತು. ಟೂರ್ನಿಯಲ್ಲಿ ಆಯ್ದ 10 ತಂಡಗಳು ಭಾಗವಹಿಸಿದ್ದವು. ಪಂದ್ಯಾಟದ ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರಾವಳಿ ಕಾಲೇಜು ಸಮೂಹ ಸಂಸ್ಥೆಯ ಅಧ್ಯಕ್ಷ ಗಣೇಶ್ ರಾವ್, ಪಂದ್ಯದಲ್ಲಿ ನಾವು ಹೇಗೆ ಒಗ್ಗಟ್ಟಾಗಿರುತ್ತೇವೆಯೋ ಹಾಗೆ ನಿಜ ಜೀವನದಲ್ಲೂ ಸಹೋದರರಂತೆ ಒಗ್ಗಟ್ಟಿನಿಂದ ಬಾಳಬೇಕು. ಶಕ್ತಿನಗರದ ಈ ಟೂರ್ನಿಯು ಉತ್ತಮವಾಗಿ ನಡೆಯಿತು. ಮುಂದೆಯೂ ಹೀಗೆ ನಡೆಯುತ್ತಿರಲಿ ಎಂದು ಆಶಿಸುತ್ತೇನೆ. ಯಾವುದೇ ಕಾರ್ಯವಿದ್ದರೂ ನಾವು ಸಹಕಾರ ನೀಡುತ್ತೇವೆ ಎಂದರು. ನೀವು ನಗನಗ್ತಾ ಇದ್ದ ಹಾಗೆ ಜೀವನದ ಕೊನೆಯವರೆಗೆ ನಗನಗ್ತಾ ಇರಬೇಕು ಹೇಳಿ ನಾನು ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಯಾಕೆಂದ್ರೆ ಇವತ್ತು ಶಕ್ತಿನಗರದ ಶಕ್ತಿ ಅಂತ ಹೇಳಿ ನೀವು ತೋರಿಸಿದ್ರಿ, ಯುವಜನರ ಶಕ್ತಿ ಅಂತ ಹೇಳಿ ತೋರಿಸಿದ್ದೀರಿ. ಈ ಗ್ರೌಂಡ್ ಅಂತೂ ತುಂಬಾ ದೊಡ್ಡ ದೊಡ್ಡ ಸಮಾರಂಭಗಳಾಗುವ ಗ್ರೌಂಡ್. ನಾನು 2-3 ಸಲ ಬಂದಿದ್ದೇನೆ. ಹಾಗಾಗಿ ತುಂಬಾ ಖುಷಿಯಾಗಿದೆ. ಭಾಷಣ ಮಾಡುವ ವೇದಿಕೆ ಅಲ್ಲ, ನಿರಂತರವಾಗಿ ಇವತ್ತು ಏನು ನಗು ದೇವರು ನಿಮ್ಮ ಮುಖದಲ್ಲಿ ಕರುಣಿಸಿದ್ದಾನೆ, ಆ ಕಣ್ಣಿನಲ್ಲಿ ಏನು. ಬಿಜೆಪಿ ಕೈಗಾರಿಕಾ ಪ್ರಕೋಷ್ಠ ರಾಜ್ಯ ಉಪಾಧ್ಯಕ್ಷರಾದ ಬದ್ರಿನಾಥ್ ಕಾಮತ್ ಮಾತನಾಡಿ, ಆಟದಲ್ಲಿ ಸೋಲು ಗೆಲುವು ಸಹಜ. ಹಾಗಾಗಿ ಸೋತವರು ಕುಗ್ಗದೆ ಮುಂದೆ ಉತ್ತಮವಾಗಿ ಆಡಿ ಯಶಸ್ವಿಯಾಗಬೇಕು. ಒಟ್ಟಿನಲ್ಲಿ ಭಾಗವಹಿಸುವಿಕೆ ಮುಖ್ಯ ಎಂದರು. ಮಾಡಿದ್ದೀರಾ. ಇವತ್ತು ಇಲ್ಲಿ ಗೆದ್ದವರು ಮತ್ತೆ ಸೋತವರು ಬೇಜಾರು ಮಾಡಬಾರ್ದು. ಏಕೆಂದರೆ ಗೆಲ್ಲುವುದು ಮುಖ್ಯವಲ್ಲ. ನೀವು ಇವತ್ತು ಭಾಗವಹಿಸಿದ್ದೀರಿ. ಇದರಿಂದ ನಿಮಗೆ ಆಗುವ ಅನುಭವವನ್ನು ಮುಂದಿನ ಮ್ಯಾಚ್ಗಳಲ್ಲಿ ನೀವು ಉಪಯೋಗಿಸಿ ಅಲ್ಲಿ ಗೆಲ್ಲಬೇಕು. ಹಾಗೆ ಇನ್ನು ಮುಂದೆ ಇಂಥ ಟೂರ್ನಮೆಂಟ್ಗಳನ್ನೆಲ್ಲ ನಡೆಸಿ ಎಲ್ಲರೂ ಒಗ್ಗಟ್ಟಾಗಿದ್ದು ಎಲ್ಲ ಯುವಕರನ್ನು ಪ್ರೋತ್ಸಾಹಿಸಿ. ಫೈನಲ್ ಪಂದ್ಯದಲ್ಲಿ ಪದವು ಚಾಲೆಂಜರ್ಸ್ ಟ್ರೋಫಿಯನ್ನ ಎತ್ತಿ ಹಿಡಿಯಿತು. ಸಭಾ ಕಾರ್ಯಕ್ರಮದಲ್ಲಿ ಮಂಗಳೂರು ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ವೇದವ್ಯಾಸ್ ಕಾಮತ್, ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕ್ಯಾಪ್ಟನ್ ದಿನೇಶ್ ಚೌಟ, ಬಿಜೆಪಿ ಪೂರ್ವ ಶಕ್ತಿ ಕೇಂದ್ರದ ಅಧ್ಯಕ್ಷ ಗಿರೀಶ್ ಕೊಠಾರಿ, ಕೊಠಾರಿ ಯುವ ವೇದಿಕೆಯ ಅಧ್ಯಕ್ಷ ಅಶ್ವಥ್ ಕೊಠಾರಿ ಮತ್ತಿತರರು ಉಪಸ್ಥಿತರಿದ್ದರು.